ಅಕ್ಷಯ ತೃತೀಯದ ಸುದಿನ ಮನದಿಚ್ಛೆಯ ಆಭರಣಗಳನ್ನು ಖರೀದಿಸುವಂತಹ ಸಂಭ್ರಮ. ಪರಿಪೂರ್ಣತೆ, ಪರಿಶುದ್ಧತೆ, ಅದರ ಜೊತೆಗೇನೆ ಗುಣಮಟ್ಟದ ಆಭರಣಗಳನ್ನು ನೀಡ್ತಾ ಇರುವಂತಹ ಕನಿಷ್ಠ ತಯಾರಿಕಾ ವೆಚ್ಚವನ್ನ ನೀಡಿ ಗ್ರಾಹಕರಿಗೆ ಅನುಕೂಲ ಆಗುವಂತಹ ಆಭರಣಗಳನ್ನು ಖರೀದಿ ಮಾಡೋದಕ್ಕೆ ಸಹಕರಿಸ್ತಾ ಇರುವಂತಹ ಪುತ್ತೂರಿನ ಜೋಸ್ ಆಲುಕಾಸ್ ಸಂಸ್ಥೆಗೆ ನಾವಿವತ್ತು ಬಂದಿದ್ದೇವೆ. ಇಲ್ಲಿ ಅಕ್ಷಯ ತೃತೀಯದ ಸಂಭ್ರಮ ಯಾವ ರೀತಿಯಾಗಿದೆ, ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಜೋಸ್ ಆಲುಕಾಸ್ನ ಪುತ್ತೂರು ಬ್ರಾಂಚ್ ಮ್ಯಾನೇಜರ್ ಆಗಿರುವಂಥ ರತೀಶ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಅಕ್ಷಯ ತೃತೀಯ, ಹಾಗಾಗಿ ಜನ ಅಂತೂ ಜಾಸ್ತಿನೇ ಬರ್ತಾ ಇದ್ದಾರೆ. ಇವತ್ತಿನ ದಿನದಲ್ಲಿ ಚಿನ್ನಾಭರಣ ಖರೀದಿ ಮಾಡಬೇಕು ಅಂತ ಹೇಳಿ ಜನರ ರೆಸ್ಪಾನ್ಸ್ ಹೇಗಿದೆ, ಹಾಗೆಯೇ ಏನೆಲ್ಲ ಆಫರ್ಗಳನ್ನು ಇಟ್ಟಿದ್ದೀರಾ? ಹೀಗೆ ಚೆನ್ನಾಗಿ ತುಂಬ ಕಸ್ಟಮರ್ ಬರ್ತಾ ಇದ್ದಾರೆ. ನಮಗೆ ಮಾರ್ನಿಂಗಿಂದ ಒಳ್ಳೆ ರಶ್ ಇತ್ತು. ನಮಗೆ ತುಂಬ ಜನ ಬರ್ತಾರೆ ಪುತ್ತೂರಿದಾಗೆ. ಆ್ಯಕ್ಚುಲಿ ನಮಗೆ ಒಂದು 7 ವರ್ಷ ಆಯಿತು ಇಲ್ಲಿ. ಆದರೆ ನಮ್ಮದು ಮೇಲೆ ಒಂದು ವಿಶ್ವಾಸ ಉಂಟು. ಅದರ ರೀತಿಯಲ್ಲಿ ತುಂಬ ಜನ ನಮಗೆ ಅದು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ, ಅಷ್ಟು ಜನ ಬಂದೆ. ಈಗ ಕೂಡ ನೀವು ನೋಡಿದಲ್ವ, ಅಷ್ಟು ಜನ ಇತ್ತು. ಅವರು ಒಳ್ಳೆ ನಮಗೆ ಆಫರ್ ಕೊಡ್ತಾ ಉಂಟು. ಒಂದು ಗೋಲ್ಡ್ ತಗೊಂಡ್ರೆ 75,000ಗೆ ಒಂದು ಗೋಲ್ಡ್ ಕಾಯಿನ್, ಮತ್ತು ಡಿಸ್ಕೌಂಟ್ ಆದರೆ ಮಾಮೂಲಿ ಹೇಳಿದ್ರೆ ಡಿಸ್ಕೌಂಟ್ ಅಲ್ಲ, ಒಂದು 5-6% ಒಂದು ಗ್ರಾಮ್ ಮೇಲೆ 5-6% ಡಿಸ್ಕೌಂಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮತ್ತು ಡೈಮಂಡ್ ಆದರೆ ಡೈಮಂಡಿಗೆ ಕೂಡ ಗೋಲ್ಡ್ ಕಾಯಿನ್, ಒಂದು ಕ್ಯಾರೆಟ್ ತಗೊಂಡ್ರೆ ಅರ್ಧ ಗ್ರಾಮ್ದು ಗೋಲ್ಡ್ ಕಾಯಿನ್, ಮತ್ತು 15,000 ಒಂದು ಪರ್ ಕ್ಯಾರೆಟಿಗೆ 15,000 ಕೂಡ ಡಿಸ್ಕೌಂಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪ್ಲಾಟಿನಮ್ ನೋಡಿದರೆ ಒಂದು 15% ಮೇಕಿಂಗ್ ಚಾರ್ಜಲ್ಲಿ 15% ಕೂಡ ಡಿಸ್ಕೌಂಟ್ ಕೊಡ್ತಾ ಉಂಟು. ಸಿಲ್ವರ್ಗಾದರೆ ಒಂದು 5-6% ಕೂಡ ಡಿಸ್ಕೌಂಟ್ ಕೂಡ ಇತ್ತು. ಅಂದರೆ ನಮಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಇತ್ತು. ಒಳ್ಳೆ ಪುತ್ತೂರದವರು ತುಂಬ ಜನ ಬಂದಿದೆ, ಪರ್ಚೇಸ್ ಮಾಡಿದೆ. ಅವರೆಲ್ಲ ಒಳ್ಳೆ ಹ್ಯಾಪಿಯಾಗಿ ಹೋಗ್ತಾ ಇದ್ದಾರೆ. ಒಂದು ಒಳ್ಳೆ ದಿನ ಅಲ್ವಾ. ಒಂದು ಅಕ್ಷಯ ತೃತೀಯ ಆದರೆ ಒಂದು ಚಿಕ್ಕ ಗೋಲ್ಡ್ ತಗೊಂಡ್ರು ಕೂಡ ಅವರಿಗೆ ಅವರದ್ದು ಲೈಫಲ್ಲಿ ಒಳ್ಳೆ ಪ್ರಾಸ್ಪರಸ್ ವೆಲ್ತ್ ಅದೆಲ್ಲ ಬರ್ತದೊಂದು ವಿಶ್ವಾಸ ಉಂಟು. ಅದು ನಮಗೆ ಈ ಕಡೆ ನೋಡಿದರೆ ಆ ವಿಶ್ವಾಸದ ಮೇಲೆ ತುಂಬ ಜನ ಇತ್ತು. ಅವರೆಲ್ಲರೂ ನಮಗೆ ಬಂದ ಒಳ್ಳೆ ಸಪೋರ್ಟ್ ಕೊಟ್ಟಿದೆ. ನಾನು ಔಟ್ಸೈಡಿಂದ ಬಂದವರು ಕೂಡ ಆದರೂ ಕೂಡ ನಮಗೆ ಫುಲ್ ಸಪೋರ್ಟ್, ಇಲ್ಲಿಂದ ಪುತ್ತೂರಿದ ಜನ ಫುಲ್ ಸಪೋರ್ಟ್ ಕೊಟ್ಟಿದ್ದು ಮ್ಯಾಮ್. ಓಕೆ ಮ್ಯಾಮ್. ಜೋಸ್ ಆಲುಕಾಸ್ ಪುತ್ತೂರಿಗೆ ಎಂಟ್ರಿ ಕೊಟ್ಟು 7 ವರ್ಷ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಪ್ರತಿಯೊಬ್ಬ ಗ್ರಾಹಕರಿಗೆ ಕೂಡ ಗುಣಮಟ್ಟದ ಸೇವೆಯನ್ನು ನೀಡ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಪ್ರೀತಿಯ ಗ್ರಾಹಕರು, ಶುಭ ದಿನ ಅಕ್ಷಯ ತೃತೀಯ, ಹಾಗಾಗಿ ಈ ದಿನದಿಂದ ಜೋಸ್ ಆಲುಕಾಸ್ನಲ್ಲಿ ಚಿನ್ನಾಭರಣವನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಯಾರೆಲ್ಲ ಚಿನ್ನಾಭರಣವನ್ನು ಖರೀದಿ ಮಾಡ್ತಾ ಇದ್ದೀರೋ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ವರ್ಷ ಚಿನ್ನಾಭರಣವನ್ನು ಹೆಚ್ಚಾಗಿ ಪರ್ಚೇಸ್ ಮಾಡೋ ರೀತಿಯಾಗಿ ಆಗಲಿ ಅಂತ ಆಶಿಸ್ತಾ, ಎಲ್ಲರ ಮನೆಯಲ್ಲಿ ಕೂಡ ಲಕ್ಷ್ಮಿ ನೆಲೆಸಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕವಿರಾಜ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.